ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲಿನ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಕಡಬದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಹೆದ್ದಾರಿ ತಡೆ ನಡೆಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ವಿಶ್ವ ಹಿಂದೂ ಪುತ್ತೂರು ಜಿಲ್ಲಾ ಪರಿಷತ್ ಕಾರ್ಯದರ್ಶಿ ನವೀನ್ ನೆರಿಯಾ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಾಶ್ಮೀರದ ಪಹಲ್ಗಾವ್ನಲ್ಲಿ ಉಗ್ರರು ಪ್ರವಾಸಿಗಳ ಮೇಲಿನ ದಾಳಿಯನ್ನು ನಾವು ಖಂಡಿಸುತ್ತೇವೆ. ಇದನ್ನು ಸಹಿಸಲು ಸಾಧ್ಯವಿಲ್ಲ. ಯಾರೆಲ್ಲ ಈ ಕೃತ್ಯದಲ್ಲಿ ತೊಡಗಿದವರು ಹಾಗೂ ಇದರಲ್ಲಿ ಇವರನ್ನು ಬೆಂಬಲಿಸಿದವರನ್ನು ಬಂಧಿಸಿ ಅವರ ತಲೆ ಕಡಿಯಬೇಕು ಹಾಗೂ ಪಾಕಿಸ್ತಾನದಲ್ಲಿ ಗಡೀಪಾರು ಮಾಡಬೇಕು. ನಾವು ಇಂತಹದ್ದನ್ನು ಸಹಿಸಿದರೆ ನಾಳೆ ನಮ್ಮ ಮನೆ ಬಾಗಿಲಿಗೆ ಇಂತಹ ಘಟನೆಯೂ ಬರಬಹುದು. ಭಯೋತ್ಪಾದಕ ಧರ್ಮ ಯಾವುದೆಂದು ಗುರುತಿಸಿ ಹತ್ಯೆ ನಡೆಸಿದ್ದಾರೆ ಎಂದಾದರೆ ಭೀಕರ ಎನಿಸುತ್ತಿದೆ ಎಂದರು. ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಭಾರತ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಯಾರೆಲ್ಲ ಈ ಕೃತ್ಯದಲ್ಲಿ ಭಯೋತ್ಪಾದಕ ಕೃತ್ಯದಲ್ಲಿ ತೊಡಗಿದ್ದಾರೆ ಮತ್ತು ಅವರಿಗೆ ಸಪೋರ್ಟಿವ್ ಆಗಿ ಅವರಿಗೆ ಬೆಂಬಲವಾಗಿ ಯಾರೆಲ್ಲ ನಿಂತಿದ್ದಾರೋ ಅವರನ್ನ ಕೂಡಲೇ ಬಂಧಿಸುವುದು ಮಾತ್ರ ಅಲ್ಲ, ಅವರನ್ನ ತಲೆಯನ್ನು ಕಡಿದು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅವರನ್ನ. ಯಾಕೆಂತ ಹೇಳಿದ್ರೆ ಭಾರತ ಸಾಧ್ಯವೇ ಇಲ್ಲ. ಇಲ್ಲಿ ಯಾವುದೋ ಒಂದು ಹೆಸರಿಗೆ ತಕ್ಕ ಅಲ್ಪಸಂಖ್ಯಾತರನ್ನುವ ಮಾನಸಿಕತೆಯಲ್ಲಿ ಯಾರಿಗೂ ಅನ್ಯವಾದ್ರೆ ಇಲ್ಲಿ ಓವೈಸಿ ಅಂತ ಕೆಲವರು, ಕಾಂಗ್ರೆಸ್ನ ಕೆಲವರು, ದಿಗ್ವಿಜಯ್ ಸಿಂಗ್ನಂತ ಕೆಲವರು ಬಹಳ ಮಾತಾಡ್ತಾರೆ. ಆದ್ರೆ ಇಷ್ಟು 27 ಹಿಂದೂಗಳನ್ನು ಕೊಂದಾಗ ಅವ್ರ ಬಾಯಿ ಮಾತಾಡುವುದಿಲ್ಲ. ಈಗ ಜಾತ್ಯತೀತವಾದಿಗಳು ಕಮ್ಯುನಿಸ್ಟರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಆದ್ರೆ ಇಲ್ಲಿ ಇಷ್ಟು ಜನ ಮಾರಣಹೋಮಾದ್ರೂ ಕೂಡ ಅವ್ರು ಯಾರು ಮಾತಾಡ್ತಾ ಇಲ್ಲ. ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಹಿಂದೂ ಸಮಾಜ ಇವತ್ತು ಇದೆಲ್ಲವನ್ನು ಕೂಡ ಸಹಿಸಿಕೊಂಡು ಕೂತ್ಕೊಂಡ್ರೆ ಎಲ್ಲೋ ನಡೆಯುವಂಥದ್ದು ಮತ್ತೆ ನಮ್ಮ ಮನೆ ಬಾಗಿಲಿಗೆ ಬರಬಹುದು. ನಾವು ಯಾವುದೇ ಸಮುದಾಯವನ್ನು ಹೇಳ್ತಾ ಇಲ್ಲ, ಆದ್ರೆ ಭಯೋತ್ಪಾದಕರೆಲ್ಲರೂ ಕೂಡ ಒಂದೇ ಸಮುದಾಯದವರು. ಆದ್ರಿಂದಾಗಿ ನಾವು ಈ ಕೃತ್ಯವನ್ನು ಖಂಡಿಸ್ತಾ, ನಿನ್ನೇನು ಬಹಳ ಕೆಟ್ಟ ವಿಚಿತ್ರ ರೀತಿಯಲ್ಲಿ ಒಂದು ಗುಂಡೊಡೆದು ಕೊಂದಿದಾರ. ನಿವೃತ್ತ ಅರಣ್ಯ ಎಸಿಎಫ್ ಸದಾಶಿವ ಭಟ್ ಮಾತನಾಡಿ, ನಾವೆಲ್ಲ ಭಾರತ ಮಾತೆಯ ಮಕ್ಕಳಾಗಿ ಉಗ್ರ ದಾಳಿಯನ್ನು ಖಂಡಿಸಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕು ಎಂದರು. ಸೋಮಪ್ಪ ನಾಯ್ಕ್, ಪ್ರಕಾಶ್ ಎನ್ಕೆ, ರಾಧಾಕೃಷ್ಣ ಕೋಲ್ಪೆ, ಉಮೇಶ್ ಜಾಕಿಬಲ್ಯ, ಪ್ರಶಾಂತ್ ಪಂಜೋಡಿ, ಮೇದಪ್ಪ ಗೌಡ ಡೆಪ್ಪುಣಿ, ದಯಾನಂದ ಉಂಡಿಲ, ಅಶೋಕ್ ಕುಮಾರ್ ಪಿ, ಪ್ರಮೋದ್ ನಂದಗುರಿ, ಮೋಹನ್ ಕೆರೆಕ್ಕೋಡಿ, ಜಿನಿತ್ ಮರ್ದಾಳ ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಶಿವಪ್ರಸಾದ್ ಮೈಲೇರಿ ಸ್ವಾಗತಿಸಿ ಕೃಷ್ಣ ಎಂಆರ್ ವಂದಿಸಿದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ. Pull up the flicks and I take it down gear. Pull up the hands and I feel more beer. I dig a don, I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.